ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ನಮಗೆ ಶಿಕ್ಷಣ ಸಂಘಟನೆ ಹೋರಾಟದ ಮನೋಭಾವಕ್ಕೆ ಮಾರ್ಗದರ್ಶನವನ್ನ ಹಾಕಿ ಹೋಗಿದ್ದಾರೆ. ಸಮುದಾಯದಲ್ಲಿ ಹಲವು ಪ್ರತಿಭೆಗಳಿವೆ, ತುಂಬಾ ಜನ ಕೆಲಸ ಮಾಡುವವರಿದ್ದಾರೆ. ಆದರೆ ಆರ್ಥಿಕವಾಗಿ ಪರಿವರ್ತಿಸಲು ನಮ್ಮಿಂದ ಸಾಧ್ಯವಾಗುತ್ತಿಲ್ಲ. ಆದ್ದರಿಂದ ಪ್ರತಿಷ್ಠೆ ನಾಯಕತ್ವಕ್ಕಾಗಿ ನಾವು ಕೆಲಸ ಮಾಡದೆ ಸಮುದಾಯದ ಅಭಿವೃದ್ಧಿಗಾಗಿ ನಾವು ಯುವ ಸೇನೆಯ ಮೂಲಕ ಕೆಲಸ ಮಾಡಬೇಕಾಗಿದೆ ಎಂದು ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಚಲನಚಿತ್ರ ನಟ ಮೋಹನ್ ಶೇಣಿ ಹೇಳಿದರು. ಅವರು ಭಾರತ ರತ್ನ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನ ಹಾಗೂ ಶ್ರೀ ಸತ್ಯ ಸಾರಮಾನಿ ಯುವ ಸೇನೆ ಕೇಂದ್ರ ಸಮಿತಿ ಮೂಡಬಿದರೆ ಇದರ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಮೂಡಬಿದರೆಯ ಸ್ವರ್ಣ ಮಂದಿರದಲ್ಲಿ ಉದ್ಘಾಟಿಸಿ ಮಾತನಾಡಿದರು. ಒಳ್ಳೆಯ ಉದ್ದೇಶವನ್ನಿಟ್ಟುಕೊಂಡು ನಾವು ಕೆಲಸ ಮಾಡಿದಾಗ ಹಿರಿಯರು ಖುಷಿ ಪಡುತ್ತಾರೆ ಎಂದ ಅವರು, ಬೆವರ ಹರಿಸಿ ದುಡಿಯುವ ಜನ ನಾವು, ನಮ್ಮ ಬೆವರ ಹನಿಯ ಪಾಲನ್ನ ಕೇಳಲು ತಲೆಬಾಗುವುದು ಬೇಡ ಎಂದು ಕಿವಿ ಮಾತನ್ನ ಹೇಳಿದರು. ಬಹಳ ಪ್ರೀತಿಯಿಂದ ಇದನ್ನು ಉದ್ಘಾಟಿಸಿದ್ದೇನೆ. ಖಂಡಿತವಾಗಿ ನಾನು ಹೇಳ್ತಾ ಇದ್ದೇನೆ, ಅವರ ಪರಿನಿರ್ವಾಣ ದಿವಸ ಏನವರು ಶಿಕ್ಷಣ ಸಂಘಟನೆ ಹೋರಾಟ ಅನ್ನೋ ತಳಹದಿಯನ್ನ ಅಥವಾ ಒಂದು ಮಾರ್ಗದರ್ಶನವನ್ನ ಶ್ರೀ ಸತ್ಯ ಸಾರಮಾನಿ ಯುವ ಸೇನೆ ಇದರ ಅಧ್ಯಕ್ಷ ಸುರೇಶ್ ಬಿಬಿ ಅಧ್ಯಕ್ಷತೆಯನ್ನ ವಹಿಸಿದ್ರು. ರಂಗನಟ ಶಿವದೂತೆ ಗುಳಿಗ ಖ್ಯಾತಿಯ ವಿನೋದ್ ರಾಜ್ ಕೋಕಿಲ, ಬೆಳ್ತಂಗಡಿ ಯುವ ಸಂಕೀರ್ಣದ ಅಧ್ಯಕ್ಷ ಲಕ್ಷ್ಮಣ್ ಜಿಎಸ್, ನ್ಯಾಯವಾದಿ ಪ್ರಮೀಳಾ, ಸತ್ಯ ಸಾರಮಾನಿ ಯುವ ಸೇನೆಯ ಪ್ರಧಾನ ಕಾರ್ಯದರ್ಶಿ ಉದಯ ಗೋಡಿಯಗಡಿ, ಖಜಾಂಜಿ ರಾಜೇಶ್ ನೆತ್ತೋಡಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ರು. ಜನ